ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಡುಪಿ ಜಿಲ್ಲೆ ಹೆಸರನ್ನು ಪಡೆದಿದೆ. ಅದು ವಿಶೇಷವಾಗಿ ಮಣಿಪಾಲದ ವಿದ್ಯಾಕೇಂದ್ರಗಳಿರ್ಬೋದು, IT ಹಬ್ ಇಂತಹ ಕಾರ್ಯಗಳಿಗೆ ಉಡುಪಿ ಜಿಲ್ಲೆಯಾಗಿ ಈಗಾಗಲೇ 20 ವರ್ಷ ಆಗ್ತದೆ. 1997ರಲ್ಲಿ ಜಿಲ್ಲೆ ಆಯಿತು. ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಅನಿಸ್ತದೆ ಮಣಿಪಾಲವನ್ನು ಹೊರತುಪಡಿಸಿದರೆ? ಇಲ್ಲ, ಉಡುಪಿ ಜಿಲ್ಲೆಯಷ್ಟು ನೋಡಿ ನಮ್ಮದು ಈ ಮಾನವ ಇದು ಉಂಟಲ್ಲ ಸೂಚಕಾಂಕ, ಅದರಲ್ಲಿ ಹ್ಯೂಮನ್ ಇಂಡೆಕ್ಸ್ ಅಂತ, ಅದರಲ್ಲಿ ಇನ್ಕ್ಲೂಡಿಂಗ್ ಡೆವಲಪ್ಮೆಂಟ್ ಆಫ್ ದ ವಿಲೇಜ್ ಪಂಚಾಯತ್ ಒಂದು ಸರ್ವೆ ಮಾಡ್ತಾರೆ ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ. ಅದರಲ್ಲಿ ನಮ್ಮ ಎಲ್ಲ ಗ್ರಾಮಗಳು ಕೂಡ ಡೆವಲಪ್ಡ್ ಗ್ರಾಮಗಳು ಉಡುಪಿ ಜಿಲ್ಲೆಯದ್ದು. ಸೊ ಅಭಿವೃದ್ಧಿ ಆಗಿದೆ. ಲಾ ಆ್ಯಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆಯಲ್ಲಿ ನಾವು ನಂಬರ್ 1 ಇದ್ದೇವೆ ರಾಜ್ಯದಲ್ಲಿ. SSLC ಪರೀಕ್ಷೆಯಲ್ಲಿ ನಾವು ನಂಬರ್ 1 ಇದ್ದೇವೆ. ಸೆಕೆಂಡ್ PUCಯಲ್ಲಿ ನಾವು ನಂಬರ್ 1 ಇದ್ದೇವೆ. ಸ್ವಚ್ಛತೆಯಲ್ಲಿ ನಾವು ನಂಬರ್ 1 ಇದ್ದೇವೆ. ಈ ಬಯಲು ಬಹಿರ್ದೆಸೆ ಮುಕ್ತ ಜಿಲ್ಲೆ ಪ್ರಥಮ ಜಿಲ್ಲೆ ಘೋಷಣೆ ಆದದ್ದು ಉಡುಪಿ ಜಿಲ್ಲೆ ಇಡೀ ಕರ್ನಾಟಕದಲ್ಲಿ. ಸೊ ಎಲ್ಲ ಪ್ರಥಮ ಸ್ಥಾನದಲ್ಲಿ ಇರತಕ್ಕಂಥ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಗ್ರಾಮ ಕಡೆ ಬಹುಶಃ ಬೆಳಪ ಅದು ಕೂಡ ಉಡುಪಿ ಜಿಲ್ಲೆಗೆ ಅದೆಲ್ಲ ಉಡುಪಿ ಜಿಲ್ಲೆ. ಹಾಗಾಗಿ 2 ವರ್ಷ ನಾನು ಉಡುಪಿ ಜಿಲ್ಲೆಯ ಮಂತ್ರಿಯಾಗಿ ಅತ್ಯಂತ ಹೆಮ್ಮೆ ಪಡುವಂಥ ರೀತಿಯಲ್ಲಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಿದೆ. ಆದರೆ ಅಭಿವೃದ್ಧಿ ಎಲ್ಲ ಮುಗ್ದಿದೆ ಅಂತ ಹೇಳಲಿಕ್ಕೆ ಬಯಸೋದಿಲ್ಲ. ಇನ್ನೂ ಕೂಡ ಭಾಳಷ್ಟು ಅಭಿವೃದ್ಧಿ ಅಂದರೆ ನಿಂತ ನೀರಲ್ಲ, ಅದು ಹರಿಯುವ ನೀರು ನಿರಂತರವಾಗಿ. ಜಪಾನ್ನಲ್ಲಿ ಕೂಡ ಹೊಸ ರಸ್ತೆಗಳಾಗ್ತದೆ, ಅಮೆರಿಕದಲ್ಲಿ ಕೂಡ ಹೊಸ ರಸ್ತೆಗಳಾಗ್ತದೆ. ಸೊ ನಮ್ಮಲ್ಲಿ ಕೂಡ ಅಭಿವೃದ್ಧಿ ನಿರಂತರವಾದ ಪ್ರಕ್ರಿಯೆ. ನಾವೆಲ್ಲ ಮಾಡಿದ್ದೇವೆ ಅಂತ ಹೇಳಿದಾಗ ಮಾತ್ರ ಜನರಿಗೆ ಸಿಟ್ಟು ಬರೋದು. ನಾನು ಎಲ್ಲ ಮಾಡಿಲ್ಲ ಅಂತಲೇ ಹೇಳೋದು ಜನರ ಹತ್ರ. ಎಲ್ಲೋ ಒಂದು ಕಡೆ ಈ ಎಲ್ಲ ಸಾಧನೆಗಳನ್ನು ಮಾಡಿದ ಪ್ರಮೋದ್ ಮಧ್ವರಾಜ್ರವರನ್ನು ವಾಮ ಮಾರ್ಗದಲ್ಲಿ ನಿಯಂತ್ರಿಸುವ ಪ್ರಯತ್ನ ಆಗ್ತಾ ಇದೆಯಾ? ವಂಚನೆ ಪ್ರಕರಣವನ್ನು ಮುಂದಿಟ್ಟುಕೊಂಡ್ರು, ಇದರ ಸ್ಪಷ್ಟೀಕರಣಗಳನ್ನು ಕೊಟ್ಟಿದ್ದೀರಿ ತಾವು. ವಂಚನೆ ಅನ್ನುವಂಥ ಒಂದು ಪ್ರಕರಣ, ಅದರ ಬಗ್ಗೆ ನಾನು ಕೇಸ್ ಹಾಕ್ತಾ ಇದ್ದೀನಿ. ಅವ್ರು TJ ಅಬ್ರಾಮ್ ಏನು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ, ಅದರ ಬಗ್ಗೆ ಮಾನನಷ್ಟ ಮೊಕದ್ದಮೆ ಹೂಡುವ ಎಲ್ಲ ನಾನು ಹೇಳ್ತಾರೆ ವಾಮ ಮಾರ್ಗವಾ ಇದು? ಯಾಕಂದ್ರೆ ನನ್ನ ಬಗ್ಗೆ ಹೇಳಲಿಕ್ಕೆ ಸತ್ಯಾಂಶ ಏನು ಉಳಿದಿಲ್ಲ. ಸತ್ಯವಾಗಿ ಆರೋಪ ಮಾಡಲಿಕ್ಕೆ ನೇರವಾಗಿ ಸವಾಲನ್ನು ಹಾಕಿದ್ರಿ. ಯಾವುದೇ ತನಿಖೆಗೆ ನಾನು ಸಿದ್ಧ ಅಥವಾ ಆದಾಯ ಅದು ಕೂಡ ಈಗ ಸಿಂಡಿಕೇಟ್ ಬ್ಯಾಂಕ್ ಕೇಂದ್ರ ಸರ್ಕಾರ ಅಧೀನದಲ್ಲಿದೆ. ಅಂಥದ್ದೇನಾದ್ರೂ ಇರ್ತಿದ್ರೆ BJP ಅವ್ರು ಬಿಡ್ತಿದ್ರ? ಇಷ್ಟವರೆಗೆ ತಿಂದಾಗ್ತಿದ್ರು ನಾನು. ಹಾಗಾಗಿ ಅಂತಹ ಯಾವುದೇ 100% ಸುಳ್ಳು ಮತ್ತು ಅಂಚ ವಂಚನೆ ಮಾಡುವ ಅಗತ್ಯ ನನಗಿಲ್ಲ. ನಾನು ದೇವರ ಒಂದು ದಯದಿಂದ ಸನ್ಮಾರ್ಗದಲ್ಲಿ ನಡ್ಕೊಂಡು ನಮ್ಮ ಕುಟುಂಬ ಬಂದಿದೆ. ಇನ್ನು ಮುಂದೆ ಆ ಮಾರ್ಗದಲ್ಲೇ ಹೋಗ್ತೀವಿ. ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬಲಿಷ್ಠ ನಾಯಕನ ಒಂದು ಮುಂದಾಳುತ್ವ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಸಾಧನೆಗಳನ್ನು ಹೇಳ್ತಾ ಇದ್ದೀರಾ ಅಥವಾ ರಾಷ್ಟ್ರೀಯ ಕಾಂಗ್ರೆಸ್? ನೋಡಿ, ಸಿದ್ದರಾಮಯ್ಯ ಸರ್ಕಾರ ಕಳೆದ 5 ವರ್ಷದಲ್ಲಿ ಮಾಡಿದಷ್ಟು ಕೆಲಸ ಹಿಂದಿನ ಯಾವ ಸರ್ಕಾರ ಕೂಡ ಮಾಡಿಲ್ಲ. ಹಿಂದಿನ 2-3 ಸರ್ಕಾರಗಳನ್ನು ಒಟ್ಟುಗೂಡಿಸಿದ್ರೆ ನಮ್ಮ ಸರ್ಕಾರಕ್ಕೆ ಮ್ಯಾಚ್ ಆಗೋದಿಲ್ಲ. ಉದಾಹರಣೆಗೆ ನನ್ನ ಕ್ಷೇತ್ರಕ್ಕೆ 2026 ಕೋಟಿ ರೂಪಾಯಿ ಬಂದಿದೆ 5 ವರ್ಷದಲ್ಲಿ. ಅದೇ ರಘುಪತಿ ಭಟ್ರು ಹಿಂದಿನ ಸರ್ಕಾರ ಇದ್ದಾಗ ನನ್ನ ಕಾಲದಲ್ಲಿ 450 ಕೋಟಿ ಆಯಿತು, ನಾನು ಉಡುಪಿಯ ಮೋದಿ ಅಂತ ಹೇಳಿಸ್ಕೊಟ್ರು. ಸೊ ಅದಕ್ಕಿಂತ 4 ಪಟ್ಟು ಈಗ ಕೆಲಸ ಆಗಿದೆ ಅಂತಾದರೆ ಸಿದ್ದರಾಮಯ್ಯ ಸರ್ಕಾರ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಎಂಬುದಕ್ಕೆ ಒಂದು ಉದಾಹರಣೆ. ಆದರೆ ಸಿದ್ದರಾಮಯ್ಯನವರ ಬಗ್ಗೆ ಕೂಡ ಸಾಕಷ್ಟು ಆರೋಪ ಟೀಕೆಗಳನ್ನು ಮಾಡ್ತಿದ್ದಾರೆ BJP ಅವರು. BJP ಅವರಿಗೆ ಆರೋಪಗಳು ಟೀಕೆಗಳು ಮಾಡುವಂಥದ್ದು ಮತ್ತೆ ಸುಳ್ಳು ಹೇಳುವಂಥದ್ದು ಅವರಿಗೆ ಅದು ಕರಗತವಾಗಿರ್ತಕ್ಕಂಥ ವಿಶೇಷವಾಗಿ ಒಂದು ಭಾವನಾತ್ಮಕವಾಗಿ ಅಲ್ಲ, ಅದನ್ನು ವಿದ್ಯೆ. ಬಟ್ ಜನರನ್ನು ಯಾವಾಗಲೂ ಮೂರ್ಖರನ್ನಾಗಿಸ್ಲಿಕ್ಕೆ ಆಗೋದಿಲ್ಲ. ಉಡುಪಿ ಮತ್ತು ದಕ್ಷಿಣ ಜಿಲ್ಲೆಯವರು ಭಾಳ ಬುದ್ಧಿವಂತರು. ಅವ್ರು ಎಲ್ಲಾದರೂ ಒಮ್ಮೆ ಜಾರಿ ಬಿದ್ದಾರು, ಪದೇ ಪದೇ ಜಾರಿ ಬೀಳುವ ಜನ ನಮ್ಮ ಜಿಲ್ಲೆಯವರಲ್ಲ. ಅಲ್ಲ, ಅವರ ನೇರ ಆರೋಪ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ. ಈಗ 23 ಕಾರ್ಯಕರ್ತರಿಗೆ ಹಿಂದೂ ಕಾರ್ಯಕರ್ತರು ಕಗ್ಗೊಲೆ ಆಗಿದೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ಒಬ್ಬರು ಜೀವ ಇದ್ದಾರಂತೆ. ಮತ್ತು ಕೆಲವು ಆತ್ಮಹತ್ಯೆ ಪ್ರಕರಣಗಳು, ಕೆಲವು ಫ್ಯಾಮಿಲಿ ಡಿಸ್ಪ್ಯೂಟು, ಮತ್ತು ಕೆಲವು ಕೋಮು ಗಲಭೆಗಳಿಂದ ಆದದ್ದು. ಬಟ್ ನಾವು ಯೋಗಿ ಆದಿತ್ಯನಾಥ್ನ ಉತ್ತರ ಪ್ರದೇಶ, BJPಯ ಗುಜರಾತ್, BJPಯ ಮಧ್ಯಪ್ರದೇಶ, ಇದನ್ನೆಲ್ಲ ನಾವು ಹೋಲಿಸಿದಾಗ ನಮ್ಮ ಕಾನೂನು ಸುವ್ಯವಸ್ಥೆ ಕರ್ನಾಟಕದ್ದು ಹೆಚ್ಚಿನ ಅಂಶ ದೇಶದಲ್ಲೇ ಮುಂಚೂಣಿ ರಾಜ್ಯಗಳಲ್ಲಿ ನಾವಿದ್ದೇವೆ ಅಂತ ಭಾವಿಸ್ತೇನೆ. ಅದೇ ರೀತಿ ಅಕ್ಕಿ ಭಾಗ್ಯ ಇರ್ಬೋದು ಅಥವಾ ಅನ್ನಭಾಗ್ಯ, ಇಂತಹ ಭಾಗ್ಯಗಳು ನಿಮ್ಮ ಗೆಲುವಿನ ಭಾಗ್ಯಕ್ಕೆ ಎಷ್ಟು ಪೂರಕ ಅಂತ? ಇಲ್ಲ, ನೇರವಾಗಿ ಪ್ರತಿಯೊಂದು ಕುಟುಂಬಕ್ಕೆ ನಮ್ಮ ಕಾರ್ಯಕ್ರಮ ಒಂದಲ್ಲ ಒಂದು ರೀತಿಯಲ್ಲಿ ಮುಟ್ಟಿದೆ. ಈಗ ಉದಾಹರಣೆಗೆ ಹಾಲು 5 ರೂಪಾಯಿ ಸಬ್ಸಿಡಿ ಕೊಡ್ತಿದ್ದಾರೆ ಪ್ರತಿ ಲೀಟರ್ ಹಾಲಿಗೆ. ಸೊ ಹಾಲು ಕರೆಯುವ ಮಹಿಳೆ ಯಾರ ಹಾಲನ್ನು ಮಾರಾಟ ಮಾಡಿ ಜೀವನ ಸಾಗಿಸ್ತಾರೆ, ಆ ಕುಟುಂಬ ಸಿದ್ದರಾಮಯ್ಯನ ಮರೀಲಿಕ್ಕೆ ಹೇಗೆ ಸಾಧ್ಯ? ಅನ್ನಭಾಗ್ಯದ ಅಕ್ಕಿಯನ್ನು ತಗೊಂಡು ಹೋಗುವವರು ಸಿದ್ದರಾಮಯ್ಯ ಸರ್ಕಾರವನ್ನು ಮರೀಲಿಕ್ಕೆ ಹೇಗೆ ಸಾಧ್ಯ? ವಿದ್ಯಾಸಿರಿಯ ಪ್ರಯೋಜನವನ್ನು ಪಡೆಯುವಂಥ ವಿದ್ಯಾರ್ಥಿಗಳು ತಿಂಗಳಿಗೆ ಹಾಸ್ಟೆಲ್ ಸಿಗದೆ ಹೋದರೆ 1,500 ರೂಪಾಯಿ ಅವರಿಗೆ ಸಿಗುತ್ತೆ. ಅಂಥವರೆಲ್ಲ ಹೇಗೆ ಮರೀಲಿಕ್ಕೆ ಸಾಧ್ಯ? ಹಾಗಾಗಿ ಈ ಎಲ್ಲ ಅಂಶಗಳು ವರದಾನ ಅಂತ ತಾವು ಹೇಳ್ತಾ ಇದ್ದೀರಿ. ಇದೀಗ ಉಡುಪಿ ಚುನಾವಣಾ ಕಣವನ್ನು ನೋಡುವಾಗ ಶಿರೂರು ಸ್ವಾಮೀಜಿಯವರು ಸ್ಪರ್ಧೆ ಮಾಡ್ತಾ ಇದ್ದಾರೆ.
ಎಲ್ಲೋ ಒಂದು ಕಡೆ ಇದು ತಮಗೆ ಹೊಡೆತವನ್ನು ಕೊಡ್ಲಿಕ್ಕಿದೆಯಾ? ಚುನಾವಣೆಯಲ್ಲಿ ಸ್ಪರ್ಧೆ ತಮ್ಮ ಆತ್ಮೀಯರಂತ ಹೇಳಿಕೊಳ್ತಾ ಇದ್ರು ಪ್ರಮೋದ್ ಮಧ್ವರಾಜ್. ಅಲ್ಲ, ನನಗೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡುವ ಮೊದಲು ನನ್ನ ಹತ್ರ ಏನು ಚರ್ಚೆ ಮಾಡಿಲ್ಲ, ಸಂಪರ್ಕ ಮಾಡಿಲ್ಲ. ಅವ್ರು ಪತ್ರಿಕಾಗೋಷ್ಠಿ ಮಾಡಿದ ಮೇಲೆ ನಾನು ವಾಟ್ಸಪ್ಪಲ್ಲಿ ನೋಡಿದ್ದು. ಸೊ ಹಾಗಾಗಿ ಅವರ ರಾಜಕೀಯ ನಿರ್ಧಾರಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಎಲ್ಲೋ ಒಂದು ಕಡೆ ಪ್ರಮೋದ್ರವರು ನನ್ನ ಆತ್ಮೀಯ ಅದ ಹೇಳ್ಕೊಳ್ತಾನೆ ಸ್ಪರ್ಧೆ ಮಾಡೋದ್ರಿಂದ. ಅಲ್ಲ, ಆತ್ಮೀಯ ಅಂತ ಹೇಳ್ಕೊಳ್ತಾರೆ, ಮತ್ತು ನನ್ನ ವಿರುದ್ಧ ಸ್ಪರ್ಧೆ ಮಾಡ್ತಾರೆ. ಅದನ್ನೇ ಕೇಳ್ತಿದ್ದೀನಿ. ಅದೇನು ಅವ್ರ ಹತ್ರ ಕೇಳಬೇಕು ನೀವು. ಹಾಗಾಗಿ ಯಾವುದೇ ತೊಂದರೆ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಇಲ್ಲ, ತೊಂದರೆ ಇಲ್ಲ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ರಾಜಕಾರಣದಲ್ಲಿ ಚುನಾವಣೆಯಲ್ಲಿ ಯಾರು ಕೂಡ ಸ್ಪರ್ಧೆ ಮಾಡ್ಬೋದು. ಮತ್ತು ಜನರ ಪರಮಾಧಿಕಾರ, ಯಾರಿಗೆ ವೋಟ್ ಕೊಡಬೇಕು ಎಂಬುದು ಪರಮಾಧಿಕಾರ. ಪ್ರಮೋದ್ ಮಧ್ವರಾಜ್ಗೆ ಕೊಡಬೇಕು, ಅವರಿಗೆ ಕೊಡಬೇಕು, ಇವರಿಗೆ ಕೊಡಬೇಕಂತ ನಾನು ಹೇಳುವಾಗಿಲ್ಲ. ಅವರ ಪರಮಾಧಿಕಾರ. ಜನರು ಕೊಟ್ಟ ಯಾವುದೇ ತೀರ್ಮಾನವನ್ನು ತಲೆ ಬಗ್ಗಿಸಿ ಸ್ವೀಕಾರ ಮಾಡುವಂಥ ನಮ್ಮ ಧರ್ಮ ಅಂತ ನಾನು